ಚಿಕ್ಕ ಮಕ್ಕಳಿನಿಂದ ಹಿಡಿದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪೌಷ್ಟಿಕಾಂಶದ ಅಗತ್ಯವಿದೆ. ಆಗ ತಾನೇ ಹುಟ್ಟಿದ ಮಗು ಒಂದು ಹಂತಕ್ಕೆ ಬೆಳೆಯುವವರೆಗೆ ಅದು ಪೌಷ್ಟಿಕಾಂಶದ ಕೊರತೆ ಕಾಡುತ್ತದೆ. ಹಾಗಾದರೆ ಯಾವುದೆಲ್ಲ ಪೌಷ್ಟಿಕಾಂಶಗಳು ಮಕ್ಕಳಿಗೆ ಅಗತ್ಯ ಅನ್ನೋದರ ಬಗ್ಗೆ ತಿಳಿಸಿಕೊಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಚಿತ್ರಕೂಟ ಆರೋಗ್ಯ ಸಂಸ್ಥೆಯ ವೈದ್ಯರಾದ ಡಾಕ್ಟರ್ ರಾಜೇಶ್ ಬಾಯಾರಿ ಅವರು. ಸರ್, ಈಗ ಪೌಷ್ಟಿಕಾಂಶದ ವಿಷಯಕ್ಕೆ ಬಂದರೆ ಮಕ್ಕಳಲ್ಲಿ ನಾವು ಹೆಚ್ಚಿನ ಗಮನವನ್ನು ಹರಿಸ್ತೇವೆ ಇಂಥ ವಿಷಯದಲ್ಲಿ. ಇದು ಮಕ್ಕಳ ಬೆಳವಣಿಗೆಗೆ ಎಷ್ಟು ಮಹತ್ವವನ್ನು ನೀಡ್ತದೆ? ಮೊದಲನೇದಾಗಿ ತಾಯಿಯ ಹಾಲು ಅನ್ನುವಂಥದ್ದು ಒಂದು ಸಂಪೂರ್ಣ ಆಹಾರ. ಮಗು ಹುಟ್ಟಿದಾಗಿಂದ 6 ತಿಂಗಳ ತನಕ ಅವರಿಗೆ ತಾಯಿಯ ಹಾಲನ್ನು ಬಿಟ್ಟು ಬೇರೆ ಏನು ಕೊಡಬಾರ್ದು ಅಂತೇಳಿ ಹೇಳ್ತೇವೆ. ಇದನ್ನು ಆಯುರ್ವೇದದಲ್ಲಿ ನಾವು 3 ವಿಧಗಳಾಗಿ ಮಕ್ಕಳ ಆಹಾರವನ್ನು ನಾವು ವಿಭಾಗಿಸಿದ್ದೇವೆ. ಹೇಗಂತೇಳಿ ಹೇಳಿದರೆ, ಒಂದು ಕ್ಷೀರನ್ನಾದ, ಅನ್ನಾದ ಅಂತ ಹೇಳಿದರೆ ಹುಟ್ಟಿದಾಗಿನಿಂದ ಒಂದು 6 ತಿಂಗಳ ಕಾಲ ಬರೀ ಹಾಲನ್ನು ಕೊಡುವಂಥದ್ದು, ಅಂದರೆ ತಾಯಿಯ ಎದೆ ಹಾಲು. ಅದಾದ ನಂತರ ಕ್ಷೀರನ್ನಾದ ಅಂದರೆ ತಾಯಿಯ ಎದೆ ಹಾಲಿನೊಂದಿಗೆ ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಫುಡ್ಗಳನ್ನು, ಆಹಾರವನ್ನು ಕೊಡುವಂಥದ್ದು ಕ್ಷೀರನ್ನಾದ. ನೆಕ್ಸ್ಟ್ ಒಂದು 3 ವರ್ಷದ ನಂತರದ ಮಕ್ಕಳಿಗೆ ಅನ್ನದ ಅಂತೇಳಿ ಹೇಳಿದರೆ ಬರೀ ನಮ್ಮ ನಾರ್ಮಲ್ ಫುಡ್ಗಳನ್ನು. ಸೊ ಹಾಲು ಅನ್ನುವಂಥದ್ದು ಒಂದು ಸಂಪೂರ್ಣ ಆಹಾರ ಅಂತೇಳಿ ಹೇಳಿ ನಾವು ಮೊದಲಿನಿಂದ ತಿಳ್ಕೊಂಡು ಬಂದಿದ್ವಿ. ತಾಯಿಯ ಹಾಲಿನಲ್ಲಿರುವಂತಹ ಎಲ್ಲ ಅಂಶಗಳು ಆ ಮಗುವಿನ ಬೆಳವಣಿಗೆಗೆ ಪೂರಕ ಆಗ್ತದೆ. ಅದೇ ರೀತಿಯಲ್ಲಿ ಮಕ್ಕಳು ಒಂದು 6 ತಿಂಗಳಾದಾಗ ಮಕ್ಕಳ ಆ್ಯಕ್ಟಿವಿಟೀಸ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಅಂದರೆ ಅವು ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಕೆಲವೊಂದು ಮಕ್ಕಳು ಕೂತ್ಕೊಳ್ತವೆ, ಹಾಗೆ ಕೆಲವೊಂದು ಮಕ್ಕಳು ನಿಂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದೇ ರೀತಿಯಲ್ಲಿ ಆ ಮಕ್ಕಳ ಬೆಳವಣಿಗೆಗೆ ಪೂರಕವಾದಂತಹ ಒಂದು ಪೋಷಕಾಂಶಗಳು ಅತ್ಯಂತ ಅವಶ್ಯಕವಾಗಿದೆ. ಯಾವ ರೀತಿಯ ಪೋಷಕಾಂಶಗಳು ಬೇಕು ಅಂತೇಳಿ ಹೇಳಿದ್ರೆ, ಏನು ವೈಟಮಿನ್ಸ್ಗಳಿದೆ, ಏನು ವೈಟಮಿನ್ ಎ ಇರ್ಬೋದು, ಬಿ ಇರ್ಬೋದು, ಅಥವಾ ಬಿ ಕಾಂಪ್ಲೆಕ್ಸ್ ಇರ್ಬೋದು, ಅಥವಾ ಹಲವಾರು ಮಿನರಲ್ಸ್ಗಳು ಲೈಕ್ ಜಿಂಕ್, ಐರನ್, ಕಾಪರ್, ಕ್ಯಾಲ್ಶಿಯಂ, ಅದೆಲ್ಲ ಈ ಮಕ್ಕಳ ಒಂದು ಬೆಳವಣಿಗೆಗೆ ಬೇಕಾಗಿರುವಂತಹ ಪೋಷಕಾಂಶಗಳು. ಯಾವಾಗ ಈ ಮಕ್ಕಳ ಬೆಳವಣಿಗೆಗೆ ಪೂರಕವಾದಂತಹ ಒಂದು ಪೋಷಕಾಂಶಗಳು ಮಕ್ಕಳಿಗೆ ಸಿಗುವುದಿಲ್ಲ, ಆವಾಗ ಮಕ್ಕಳಲ್ಲಿ ಕೆಲವೊಂದು ಡಿಫಾರ್ಮಿಟಿಗಳು, ಕೆಲವೊಂದು ನ್ಯೂನತೆಗಳನ್ನು ನಾವು ಕಂಡುಕೊಳ್ತೇವೆ. ಉದಾಹರಣೆಗೆ, ಮಕ್ಕಳ ತಲೆ, ಸಣ್ಣ ಮಕ್ಕಳಿಗೆ ಅತಿಯಾದ ಬೆವರಿನ ಅಂಶ ಜಾಸ್ತಿ ಇದೆ. ಮಕ್ಕಳ ತಲೆ, ಎಷ್ಟೋ ಜನ ಬಂದು ಹೇಳ್ತಾರೆ, ನನ್ನ ಮಗು ತಲೆಯಲ್ಲಿ ಮಾತ್ರ ಬೆವರು, ಯಾವತ್ತೂ ಬೆವರುತ್ತು ಡಾಕ್ಟ್ರೇ ಅಂತೇಳಿ ಹೇಳಿ. ಅಂದರೆ ಯಾವಾಗಲೂ ಮಕ್ಕಳು ತಲೆಯಲ್ಲಿ ಬೆವರು ಜಾಸ್ತಿ ಬರ್ತಾ ಇದೆ ಅಂತೇಳಿ ಹೇಳಿದ್ರೆ ಆ ಮಗುವಿನಲ್ಲಿ ಕ್ಯಾಲ್ಶಿಯಂನ ಅಂಶ ಕಡಿಮೆ ಆಗಿದೆ ಅಂತ. ಅದೊಂದಿಷ್ಟು ಮಕ್ಕಳು ಅಭ್ಯಾಸ ಇದೆ ಅಂತೇಳಿ ಹೇಳಿದ್ರೆ ಮಣ್ಣನ್ನು ತಿನ್ನುವಂತಹ ಅಭ್ಯಾಸನ ರೂಢಿಸ್ಕೊಳ್ತವೆ. ಅಂತೇಳಿ ಹೇಳಿದ್ರೆ ಮಣ್ಣಿನಲ್ಲಿ ಅಂದರೆ ಅಲ್ಲಿ ಕಬ್ಬಿಣದ ಅಂಶದ ಕೊರತೆ ಮಕ್ಕಳಲ್ಲಿ ಕಾಣ್ತದೆ ಅಂತೇಳಿ ಹೇಳಿ. ಒಂದಿಷ್ಟು ಮಕ್ಕಳು ಬೆರಳನ್ನು ಕಚ್ಚುವಂತಹ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಅದು ಬೆರಳಿನ ಕಚ್ಚುವಂಥದ್ದು ಈ ಪ್ರೋಟೀನ್ಗಳ ಡಿಫಿಷಿಯನ್ಸಿ ಆದಾಗ, ಒಂದಿಷ್ಟು ಪ್ರೋಟೀನ್ಸ್ಗಳ ಕೊರತೆ ಆದಾಗ ಆವಾಗ ಆ ಮಕ್ಕಳು ಬೆರಳನ್ನು ಕಚ್ಚಿಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಮಗುವಿನಲ್ಲಿ ಏನು ಡಿಫಿಷಿಯನ್ಸಿ ಬರ್ತದೆ ಆ ರೀತಿಯಲ್ಲಿ ಮಕ್ಕಳು ವ್ಯವಹರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಪೋಷಕಾಂಶಗಳ ನ್ಯೂನತೆ ಆದಾಗ ಮಕ್ಕಳು ಅತಿಯಾದ ಹಠ ಮಾಡುವಂಥದ್ದು, ಅತಿಯಾದ ಸಿಟ್ಟು ಮಾಡಿಕೊಳ್ಳುವಂಥದ್ದು, ಅಥವಾ ಸರಿಯಾದ ಆಹಾರವನ್ನು ಸೇವನೆ ಮಾಡುವುದಿಲ್ಲ, ಆ ರೀತಿಯ ಸಮಸ್ಯೆಗಳು ಬರ್ತದೆ. ಸೊ ಪೋಷಕಾಂಶಗಳು ಬಹಳ ಮುಖ್ಯ. ಒಂದು ಮಗುವಿನ ಸಂಪೂರ್ಣ ಬೆಳವಣಿಗೆಗೆ, ಸರ್ವತೋಮುಖ ಬೆಳವಣಿಗೆ ಆಗಬೇಕಾದ್ರೆ ಬ್ಯಾಲೆನ್ಸ್ಡ್ ಡಯಟ್, ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಡಯಟ್ ಅಂತೇಳಿ ಹೇಳಿದ ತಕ್ಷಣ ಪಥ್ಯ ಅಂತೇಳಿ ಹೇಳಿಯಲ್ಲ, ಡಯಟ್ ಅಂತೇಳಿ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಎಲ್ಲ ಪೋಷಕಾಂಶಗಳು ಇರುವಂಥ ಆಹಾರವನ್ನು ನೀವು ಮಗುವಿಗೆ ಕೊಡ್ತಾ ಹೋದರೆ ಅದರಿಂದ ನಮ್ಮ ಮಗು ಉತ್ತಮವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ. ಬೆಳವಣಿಗೆ ಅಂತೇಳಿ ಹೇಳಿದರೆ ಕೇವಲ ಫಿಸಿಕಲ್ ಬೆಳವಣಿಗೆ ಅಲ್ಲ, ಅಂದರೆ ಮೆಂಟಲಿ ಅದು ಎರಡೂ ರೀತಿಯಲ್ಲೂ ಫಿಸಿಕಲ್ ಆ್ಯಂಡ್ ಮೆಂಟಲ್ ಗ್ರೋತ್ ಆಗಬೇಕಿದ್ರೆ ಅವರಿಗೆ, ಆ ಮಕ್ಕಳಿಗೆ ಬ್ಯಾಲೆನ್ಸ್ಡ್ ಫುಡ್ಡನ್ನು ನಾವು ಕೊಡ್ತಾ ಹೋದರೆ ಖಂಡಿತವಾಗ್ಲೂ ಉತ್ತಮವಾಗಿ, ಅಂದರೆ ಪ್ರೋಟೀನ್ ಅನ್ನುವಂಥದ್ದು ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಬಾಡಿಯನ್ನು ಬಿಲ್ಡ್ ಮಾಡಬೇಕಾಗಿದ್ರೆ ಪ್ರೋಟೀನ್ ಬೇಕು. ಅದೇ ರೀತಿಯಲ್ಲಿ ಬೇರೆ ಬೇರೆ ನ್ಯೂಟ್ರಿಷನ್ಗಳು ಅವನ ಸೈಕಲಾಜಿಕಲ್ ಆ್ಯಂಡ್ ಫಿಸಿಕಲ್ ಡೆವಲಪ್ಮೆಂಟಿಗೆ ಬಹಳ ಅನುಕೂಲವಾಗಿರ್ತದೆ. ಸೊ ಈಗ ಫಸ್ಟ್ 6 ತಿಂಗಳುಗಳ ಕಾಲ ಖಾಲಿ ಹಾಲನ್ನೇ ಕೊಡಬೇಕು. ಇನ್ನು ನೆಕ್ಸ್ಟ್ ಮಂತ್ ಏನು ಬರ್ತದೆ, ಅದರಲ್ಲಿ ನೆಕ್ಸ್ಟ್ ಮಂತ್ 6 ತಿಂಗಳ ನಂತರ ನಾವು ಏನು ಮಾಡ್ತೀವಿ ಹೇಳಿದ್ರೆ, ಮೊದಲು ಏಕಾಏಕಿ ಅವರಿಗೆ 3 ಹೊತ್ತು ಆಹಾರ ತಿನ್ನುವಂಥದ್ದು ಸೇವನೆ ಮಾಡಲಿಕ್ಕೆ ಕೊಡುವಂಥದ್ದಲ್ಲ. ಫಸ್ಟಿಗೆ ಒಂದು 15ರಿಂದ 20 ದಿವಸಗಳ ಕಾಲ ಮಕ್ಕಳಿಗೆ 1 ಹೊತ್ತು ಸೆಮಿ ಸಾಲಿಡ್ ಫುಡ್ಡನ್ನು ಕೊಡ್ತಾ ಹೋಗಬೇಕು.
ಆಮೇಲೆ ಒಂದು 15-20 ದಿವಸದ ನಂತರ ಆ ಮಗು ಅಡ್ಜಸ್ಟ್ ಆಗಲು ಸ್ಟಾರ್ಟ್ ಆಗುತ್ತೆ. ಈ ಸೆಮಿ ಸಾಲಿಡ್ ಫುಡ್ ಹೇಳಿದ್ರೆ ಈಗ ನಮ್ಮ ಕಡೆಯಲ್ಲಿ ನಾವು ಕೊಡ್ತೇವೆ. ಈಗ ರಾಗಿ ಅಥವಾ ಬೇರೆ ಬೇರೆ ಧಾನ್ಯಗಳಿಂದ ಮೊಳಕೆ ಬರ್ಸಿದ್ದನ್ನ ಇದು ಮಾಡಿಬಿಟ್ಟು ಮಣ್ಣಿ ಅಂತ ಹೇಳಿ ಕರೀತಾರೆ. ಸೊ ಆ ರೀತಿಯಲ್ಲಿ ಅದನ್ನ ಕೊಡೋದ್ರಿಂದ ಬೇರೆ ಬೇರೆ ಅಂದ್ರೆ ಅಲ್ಲಿ ಮೊಳಕೆ ಬರ್ಸಿದ ಕಾಳುಗಳಿರ್ತದೆ, ಅದು ಪ್ರೋಟೀನ್ ಜಾಸ್ತಿಯಾಗಿ ಕೊಡ್ತದೆ. ರಾಗಿ ಅನ್ನುವಂಥದ್ದು ಇದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಸಿಗ್ತದೆ. ಅಥವಾ ಒಣ ಹಣ್ಣುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಸೊ ಅದನ್ನ ಕೊಟ್ರೆ ಅದು ಮಕ್ಕಳ ಬೆಳವಣಿಗೆಗೆ ಅದು ಪೂರಕವಾಗಿರ್ತದೆ. ಓಕೆ, ಈಗ ಕೆಲವು ಹಣ್ಣುಗಳನ್ನ ಮಕ್ಕಳಿಗೆ ಕೊಡಬಾರ್ದು ಹೇಳ್ತಾರೆ, ಅದು ಯಾವುದೆಲ್ಲ ಹಣ್ಣುಗಳು, ಯಾವುದು ಕೊಟ್ರೆ ಒಳ್ಳೆಯದು? ಅಂದ್ರೆ ನಾನು ನನ್ನ ಪ್ರಕಾರ ಹೇಳುದಂತೇಳಿ ಹೇಳಿದ್ರೆ ಅಥವಾ ವಿಜ್ಞಾನದಲ್ಲೂ ಹೇಳ್ತೇನೆ, ಮಕ್ಕಳಿಗೆ ಈಗ ಪದೇ ಪದೇ ರಿಪೀಟೆಡ್ ಆಗಿ ಏನು ಕಫ ಕೆಮ್ಮು ರೀತಿಯಲ್ಲಿ ಸಮಸ್ಯೆ ಬಂದಾಗ ಬಾಳೆಹಣ್ಣು ಇಂಥದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಅದರ್ವೈಸ್ ಮಕ್ಕಳು ಆರೋಗ್ಯವಂತವಾಗಿ ಇದ್ದ ಅಂತ ಹೇಳಿದ್ರೆ ಮಗುವಿಗೆ ಎಲ್ಲಾ ರೀತಿಯ ಹಣ್ಣುಗಳನ್ನ ಅಥವಾ ಎಲ್ಲಾ ರೀತಿಯ ಆಹಾರಗಳನ್ನ ನಿಧಾನವಾಗಿ ಕೊಡ್ತಾ ಹೋದ್ರೆ ಅವರ ಆ ಮಕ್ಕಳ ಒಂದು ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಈಗ ಮಗುವಿನ ಮಾನಸಿಕ ಬೆಳವಣಿಗೆಗೆ ಪೌಷ್ಟಿಕಾಂಶಗಳು ಎಷ್ಟು ಅಗತ್ಯವಾಗಿರ್ತದೆ? ಮಗುವಿನ ಮಾನಸಿಕ ಬೆಳವಣಿಗೆಗೆ ಪೌಷ್ಟಿಕಾಂಶಗಳು ಬಹಳ ಮುಖ್ಯ. ಯಾಕಂದ್ರೆ ಹೇಳಿದ್ರೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಜಿಂಕಿನ ಡಿಫಿಷಿಯನ್ಸಿ ಮಗುವಿನಲ್ಲಿ ಚಂಚಲತೆಯನ್ನು ಜಾಸ್ತಿ ಮಾಡ್ತದೆ. ಅಥವಾ ಸಿಂಪಲ್ ಆಗಿರುವಂತಹ ಒಂದು ಕಾಪರಿನ ಒಂದು ಡಿಫಿಷಿಯನ್ಸಿ ಅನ್ನುವಂಥದ್ದು ಮಗುವಿನ ಆಲೋಚನಾ ಶಕ್ತಿಯ ಮಟ್ಟವನ್ನು ಕುಸಿತದೆ ಅಂತೇಳಿ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಸೊ ಮಗುವಿನಲ್ಲಿ ಎಲ್ಲ ರೀತಿಯಲ್ಲಿ ಇರುವಂಥದ್ದನ್ನು ಬೆಳವಣಿಗೆ ಆಗಬೇಕಿದ್ರೆ ಈ ಮಾನಸಿಕವಾಗಿರುವಂತಹ ಬೆಳವಣಿಗೆಗೆ ಪೋಷಕಾಂಶಗಳು ಮುಖ್ಯ ಆಗಿರ್ತದೆ. ಉದಾಹರಣೆ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಬ್ರಾಹ್ಮಿ ಅಂತೇಳಿ ಹೇಳಿ. ಈ ಬ್ರಾಹ್ಮಿಯನ್ನ ದಿನಾಲು ಆ ಮಕ್ಕಳಿಗೆ ಸೇವನೆಗೆ ಕೊಡ್ತಾ ಹೋದ್ರೆ ಆ ಮಕ್ಕಳಿನಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಿರ್ಬೋದು, ಜ್ಞಾನ ಶಕ್ತಿ ಹೆಚ್ಚಿರ್ಬೋದು. ಇವತ್ತಿನ ಹಲವಾರು ಮಕ್ಕಳಲ್ಲಿ ನೀವು ನೋಡಿ ಧೃತಿ ಸ್ಮೃತಿ ಅಂದ್ರೆ ಮಕ್ಕಳಿಗೆ ಧೈರ್ಯ ಇದೆ, ಒಳ್ಳೆ ಇಂಟೆಲೆಕ್ಚುಯಲ್ ಪವರ್ ಇದೆ, ಆದ್ರೆ ಡಿಫ್ರೆನ್ಶಿಯೇಷನ್ ಪವರ್ ಇಲ್ಲ. ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನುವಂಥದ್ದನ್ನ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಅಂದ್ರೆ ಮಗು ಇವತ್ತು ಏನ್ ಮಾಡ್ತದೆ ಮುಂದೆಯೂ ಸಹ ಅದನ್ನ ಅಡಾಪ್ಟ್ ಮಾಡ್ಕೊಳ್ತದೆ. ಸೊ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನುವಂತಹ ಒಂದು ಡಿಫ್ರೆನ್ಶಿಯೇಟ್ ಮಾಡುವಂತಹ ಪವರ್ ಇವತ್ತಿನ ಮಕ್ಕಳಲ್ಲಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಈ ಬ್ರಾಹ್ಮಿ ಇರ್ಬೋದು, ಇಂತಹ ಮೂಲಿಕೆಗಳಿಂದ ಸಿದ್ಧಪಡಿಸಿರುವಂತಹ ಆಹಾರವನ್ನ ಅಥವಾ ಆ ಮೂಲಿಕೆಗಳನ್ನ ನೇರವಾಗಿ ಮಕ್ಕಳಿಗೆ ಕೊಡ್ತಾ ಹೋದ್ರೆ ಆಹಾರದ ಮುಖೇನ ಅಥವಾ ಔಷಧಿಯ ಮುಖೇನ ಯಾವುದ್ರಲ್ಲಾದ್ರೂ ಪರವಾಗಿಲ್ಲ. ಸೊ ಅದು ಆ ಮಗುವಿನ ಒಂದು ಮಾನಸಿಕವಾಗಿರುವಂತಹ ಒಂದು ಬೆಳವಣಿಗೆಗೆ ಬಹಳ ಪೂರಕವಾದಂತಹ ಒಂದು ಕೆಲಸವನ್ನ ಮಾಡ್ತದೆ. ಈಗ ಮಗುವಿನ ಪೌಷ್ಟಿಕಾಂಶದ ಕೊರತೆಗೆ ಕಾರಣ ಏನಾಗ್ತದೆ? ಮಗುವಿನ ಪೌಷ್ಟಿಕಾಂಶದ ಕೊರತೆ ಕಾರಣ ಅಂತ ಹೇಳಿದ್ರೆ ಇವತ್ತು ಈಗ ಉದಾಹರಣೆಗೆ ನೀವು ಒಂದು ಮಗುವಿಗೆ ಡೈಲಿ ಅನ್ನ ಊಟ ಮಾಡಿಸ್ತಾ ಇದ್ದೀರಾ. ಮಗುವಿಗೆ 1 ವರ್ಷ 1.5 ವರ್ಷ ಆಯ್ತು, ಬಿಳಿಯಾದ ಅನ್ನ, ಅದಕ್ಕೆ ಏನೋ ಅನ್ನಕ್ಕೊಂದು ಸ್ವಲ್ಪ ಉಪ್ಪು ತುಪ್ಪನೋ ಅಥವಾ ಇನ್ನೊಂದು ಸೇರಿಸ್ಬಿಟ್ಟು ಆ ಮಗುವಿಗೆ ಇಷ್ಟ ಅಂತೇಳಿ ಹೇಳಿ ನೀವು ಕೊಡ್ತಾ ಇದ್ದೀರಾ. ನೋಡಿ ಆ ಬಿಳಿಯಾದಂಥ ಅನ್ನದಲ್ಲಿ ಏನಿದೆ ಕೇವಲ ಇರುವಂಥದ್ದು ಕಾರ್ಬೋಹೈಡ್ರೇಟ್ ಮತ್ತು ಸ್ಟಾರ್ಚ್. ಆದರೆ ಅದೇ ನೀವು ಅನ್ಪಾಲಿಶ್ಡ್ ಅಂದರೆ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯನ್ನು ಅನ್ನ ಮಾಡಿ ಆ ಮಗುವಿಗೆ ನೀವು ತಿನ್ನಿಸಿದ್ರೆ ಆ ಮಗುವಿಗೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಲೈಕ್ ಈಗ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರ್ಬೋದು, ವೈಮಿನ್ ಇರ್ಬೋದು. ಸೊ ಎಲ್ಲ ಈ ಪೋಷಕಾಂಶಗಳು ಮಗುವಿಗೆ ಹಲವಾರು ರೀತಿಯಲ್ಲಿ ಸಿಗ್ತಾ ಹೋಗ್ತದೆ, ಅತಿ ಫೈಬರ್ಸ್ಗಳು ಸಿಗ್ತದೆ ಎಲ್ಲದು. ಬಟ್ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದ್ರೆ ಜಾಸ್ತಿಯಾಗಿ ಮಾಡರ್ನೈಸೇಷನ್ ಆಗಿರೋದ್ರಿಂದ ನಾವು ಏನು ರೆಡಿ ಟು ಈಟ್ ಫುಡ್ಗಳಿಗೆ ಜಾಸ್ತಿ ಹೋಗ್ತಾ ಇದ್ದೀವಿ, ನ್ಯಾಚುರಲ್ ಫುಡ್ಗಳನ್ನ ದೂರ ಇಡ್ತಾ ಇದ್ದೀವಿ. ಆದಷ್ಟು ನೀವು ನ್ಯಾಚುರಲ್ ಫುಡ್ಗಳಿಗೆ ಹೋಗ್ತಾ ಹೋದ್ರೆ ಖಂಡಿತವಾಗ್ಲೂ ಆ ಮಗುವಿನ ಬೆಳವಣಿಗೆ ಸಹಾಯಕ ಆಗ್ತದೆ. ಅಂದರೆ ನ್ಯಾಚುರಲ್ ಫುಡ್ ಅಂತೇಳಿ ಹೇಳಿದ್ರೆ ಏನು, ಯಾವುದು ಪ್ರಿಸರ್ವೇಟಿವ್ ಯಾವುದೇ ಟೇಸ್ಟಿಂಗ್ ಇಲ್ಲದೆ ಇರುವಂತಹ ಫುಡ್ನ ಕೊಡಿ. ಮತ್ತು ನನ್ನ ಸಜೆಷನ್ ಅಂತೇಳಿ ಹೇಳಿದರೆ ಅದೆಷ್ಟೋ ಮಕ್ಕಳಿಗೆ ಇವತ್ತು ಅಜೀರ್ಣ ರೀತಿಯ ಸಮಸ್ಯೆಗಳು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಹಲವಾರು ಈ ಪ್ಯಾಕೆಡ್ ಫುಡ್ಗಳಲ್ಲಿ ಇವತ್ತು ಮಿಲ್ಕ್ ಸಾಲಿಡ್ಗಳನ್ನು ಹಾಕಿರ್ತಾರೆ. ಈ ಮಿಲ್ಕ್ ಸಾಲಿಡ್ಗಳನ್ನು ಹಾಕಿಬಿಟ್ಟು ಅದನ್ನು ಕೊಟ್ಟವಾಗ ಮಿಲ್ಕ್ ಸಾಲಿಡ್ ಅಂದರೆ ಹಾಲಿನ ಉತ್ಪನ್ನ. ಸೊ ಅದು ಏನು ಹಾಲು ಸಹ ಅತ್ಯಂತ ಜಾಸ್ತಿ ಸೇವನೆ ಮಾಡೋದು ಒಳ್ಳೆಯದಲ್ಲ. ಒಂದು ಇವತ್ತಿನ ಹಾಲು ಅನ್ನುವಂಥದ್ದು ಹಾಲಬೆ ಅದು. ಹಾಗಾಗಿ ಈ ಮಿಲ್ಕ್ ಸಾಲಿಡ್ ಇಲ್ಲದೆ ಇರುವಂತಹ ಫುಡ್ಡನ್ನು ಮಕ್ಕಳಿಗೆ ಜಾಸ್ತಿ ಕೊಡ್ತಾ ಹೋದಾಗ ಅವರಿಗೆ ಒಳ್ಳೆಯದಾಗತ್ತೆ. ಈಗ ನಿಮ್ಮ ಮನೆಯಲ್ಲಿ ಇರುವಂತಹ ಹಾಲನ್ನು ಕೊಡ್ಬೋದು, ಅಂದರೆ ನಿಮ್ಮ ದೇಶಿ ದನದ ಹಾಲು ಆ ರೀತಿಯಲ್ಲಿರುವಂತಹ ಹಾಲನ್ನು ಕೊಡಿ. ಅದರ ಒಟ್ಟಿಗೆ
ನೀವು ಮಿಲ್ಕ್ ಸಾಲಿಡ್ ಇಲ್ಲದೆ ಇರುವಂತಹ ಫುಡ್ಡನ್ನು ನಿಮ್ಮ ಮಕ್ಕಳಿಗೆ ಕೊಡ್ತಾ ಹೋದರೆ ಅದು ಸಹ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತದೆ. ಅಂದರೆ ಮಕ್ಕಳಲ್ಲಿ ಅಜೀರ್ಣ ರೀತಿಯ ಸಮಸ್ಯೆ, ಎಲ್ಲ ಮಕ್ಕಳಲ್ಲಿ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಮಕ್ಕಳಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರ್ತದೆ. ಅಂತಹ ಮಕ್ಕಳಲ್ಲಿ ಈ ಮಿಲ್ಕ್ ಸಾಲಿಡ್ ಇರುವಂತಹ ಫುಡ್ಗಳನ್ನು ನೀವು ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದಾಗಿರುತ್ತದೆ. ಇನ್ನು ಮಕ್ಕಳಿಗೆ ಗೋಧಿ ಅಂದರೆ ಬಿಸ್ಕೆಟ್ಗಳೇನಿರ್ತದೆ ಅದು ಕೊಡಬಾರ್ದು. ಯಾಕಂದರೆ ಕೆಲವರು ಚಿಕ್ಕದಿಂದ ನೀವು ಮಿಲ್ಕ್ ಜೊತೆ ಫುಡ್ ಕೊಡಬೇಕಂತ ಹೇಳುವಾಗ ಬಿಸ್ಕೆಟನ್ನು ಹಾಲಲ್ಲಿ ಕಲಸಿ ಕೊಡೋದು ಸಹ ಉಂಟು. ಸೊ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗ್ತದಾ? ಖಂಡಿತವಾಗ್ಲೂ ಈ ಬಿಸ್ಕೆಟು, ಒಂದಿಷ್ಟು ಬಿಸ್ಕೆಟ್ಗಳು, ರಸ್ಗಳು ಇರ್ಬೋದು, ಅದನ್ನು ಎಲ್ಲ ಹೇಗಂತೇಳಿ ಹೇಳಿದ್ರೆ ಅದು ಮೈದಾದಿಂದ ಮಾಡಿರ್ತದೆ. ಹೌದು. ಮಕ್ಕಳಿಗೆ ಎಳೆಯ ವಯಸ್ಸಿನಲ್ಲೇ ಈ ಮೈದಾದಿಂದ ಮಾಡಿರುವಂತಹ ಈ ಪದಾರ್ಥಗಳನ್ನು ನೀವು ನೀಡ್ತಾ ಹೋದರೆ ಮಗುವಿನ ಪ್ಯಾಂಕ್ರಿಯಾಸ್ ಮೇಲೆ ಖಂಡಿತವಾಗಲೂ ಅದು ಒಂದು ದಿವಸ ಕೆಟ್ಟ ಪರಿಣಾಮವನ್ನು ಬೀಳ್ತದೆ. ಹಾಗಾಗಿ ಮಕ್ಕಳಿಗೆ ನೀವು ಸ್ಟಾರ್ಟಿಂಗಲ್ಲಿ ಕೊಡುವಾಗ ಅಟ್ಲೀಸ್ಟ್ ಈ ಬಿಸ್ಕೆಟು, ರಸ್ಕು ಇಂಥದನ್ನು ನೀವು ಅವಾಯ್ಡ್ ಮಾಡ್ತಾ ಹೋದರೆ ಆ ಮಗುವಿನ ಮುಂದಿನ ಒಂದು ಬೆಳವಣಿಗೆಗೆ ಬಹಳ ಉತ್ತಮವಾಗಿರ್ತದೆ. ಇನ್ನು ಹಾಲಿನೊಂದಿಗೆ ಮಿಕ್ಸ್ ಮಾಡಿ ಕೊಡುವಂತಹ ಕೆಲವು ಪೌಡರ್ಗಳೀಗ ಮಾರ್ಕೆಟಲ್ಲಿ ಸಿಗ್ತದೆ. ಸೊ ಅಂಥದ್ದು ಕೊಡ್ಬೋದಾ? ಅದನ್ನು ನೀವು ನೋಡ್ಕೊಳ್ಬೇಕು. ಯಾಕಂದರೆ ಎಷ್ಟೋ ಪ್ರೋಟೀನ್ ಪೌಡರ್ಗಳು ಸಿಗ್ತದೆ ಮಾರ್ಕೆಟಲ್ಲಿದೆ. ಅದು ಖಂಡಿತವಾಗಲೂ ಅದರಲ್ಲಿ ಹೇಗಂತೇಳಿ ಹೇಳಿದ್ರೆ ನಾವು ನ್ಯಾಚುರಲ್ ಪ್ರೋಟೀನ್ಸ್ಗಳು, ನ್ಯಾಚುರಲ್ ಆಗಿರುವಂತಹ ವೈಟಮಿನ್ಸ್ಗಳು, ನ್ಯಾಚುರಲ್ ಆಗಿರುವಂತಹ ಐರನ್ಗಳು, ನ್ಯಾಚುರಲ್ ಆಗಿರುವಂತಹ ಕ್ಯಾಲ್ಶಿಯಮ್ ಎಷ್ಟಿದೆ ನಾವು ನೋಡ್ಕೊಳ್ಬೇಕು. ಈಗ ಅಡಿಷನಲ್ ಆಗಿ ಯಾರು ಎಷ್ಟು ಬೇಕಾದರೂ ಐರನ್ನನ್ನು ಸಪ್ಲಿಮೆಂಟ್ ಆಗಿ ಕೊಡ್ಬೋದು. ಪ್ರತಿಯೊಂದು ವೈಟಮಿನ್ಸ್ಗಳು, ಮಿನರಲ್ಸ್ಗಳು ಏನು ಬೇಕು ಅದಕ್ಕೆ ಅವರು ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಆಗಿ ಹಾಕೋದಕ್ಕಿಂತ ನ್ಯಾಚುರಲ್ ಇರುವಂಥದ್ದನ್ನು ನೀವು ನಿಮ್ಮ ಮಕ್ಕಳಿಗೆ ನೀಡ್ತಾ ಹೋದರೆ ಆ ಮಕ್ಕಳ ಆರೋಗ್ಯದಲ್ಲಿ ಬಹಳ ಉತ್ತಮವಾದ ಬದಲಾವಣೆ ಆಗ್ತದೆ. ಒಂದು ವೇಳೆ ನಿಮ್ಗೆ ಆರ್ಟಿಫಿಷಿಯಲ್ ನ್ಯಾಚುರಲ್ ಆಗಿದ್ದು ಕೊಡಲಿಕ್ಕೆ ಆಗಲಿಲ್ಲ ಅಂಥ ಸನ್ನಿವೇಶದಲ್ಲಿ ಬೇರೆ ಏನು ಇದಕ್ಕೆ ಮೊರೆ ಹೋಗಬೇಕಾಗತ್ತೆ. ಸೊ ಎಲ್ಲಿ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಪೌಷ್ಟಿಕಾಂಶಗಳಿದೆ, ಯಾವುದರಲ್ಲಿ ಇದೆ ನೋಡಿಬಿಟ್ಟು ಅದನ್ನು, ಅಥವಾ ನೀವು ಮನೆಯಲ್ಲೇ ಕೆಲವೊಂದಿಷ್ಟು ಪೌಷ್ಟಿಕಾಂಶಗಳನ್ನು ಮನೆಯಲ್ಲೇ ನಿಮಗೆ ಮಾಡಲಿಕ್ಕಾಗ್ತದೆ. ಪೋಷಕಾಂಶ ಭರಿತವಾದ ಆಹಾರವನ್ನು ನಿಮಗೆ ಮನೆಯಲ್ಲಿ ಪ್ರಿಪೇರ್ ಮಾಡಲಿಕ್ಕಾಗುತ್ತೆ. ಅಂತಹ ಫುಡ್ಗಳನ್ನು ನಿಮ್ಮ ಮಕ್ಕಳಿಗೆ ನೀಡಿದರೆ ಬಹಳ ಅನುಕೂಲವಾಗುತ್ತೆ. ಯಾಕಂದರೆ ಮಕ್ಕಳಿಗೆ ಮೊದಲ 3 ವರ್ಷದ ಆಹಾರ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ಅವರ ಕೊನೆಯವರೆಗಿನ ಗ್ರೋತ್ ಮೇಲೆ ಅದರ ಪರಿಣಾಮಗಳು ಬರ್ತದೆ. ಅವನಿಗೀಗ ಅಷೋಡಶ ವರ್ಷ ಬಾಲ ಅಂದರೆ 16 ವರ್ಷದ ಒಳಗಿನವರಿಗೆ ಬಾಲ ಅಂತೇಳಿ ಹೇಳಿ ಕರೆದ್ರೂ ಮೊದಲ 3 ವರ್ಷದಲ್ಲಿ ಆ ಮಕ್ಕಳಿಗೆ ಯಾವ ರೀತಿಯ ಒಂದು ಫುಡ್ಡನ್ನು ಕೊಡ್ತೀರಿ ಅದರ ಮೇಲೆ ಡಿಪೆಂಡ್ ಆಗಿರ್ತಾರೆ ಆ ಮಕ್ಕಳ ಒಂದು ಭವಿಷ್ಯ. ಹಾಗಾಗಿ ಮೊದಲಿನ ಒಂದು 3 ವರ್ಷ ಮಗುವಿಗೆ ಉತ್ತಮವಾದ ಒಂದು ಫುಡ್ಡನ್ನು ಕೊಡ್ತಾ ಹೋದರೆ ಆ ಮಕ್ಕಳಿಗೆ ದೀರ್ಘಕಾಲೀನ ಮುಂದಿನ ದಿವಸಗಳಲ್ಲಿ ಹಲವಾರು ಕಾಯಿಲೆಗಳು ಬರೋದನ್ನು ಈ ಪೋಷಕಾಂಶ ಭರಿತವಾದ ಆಹಾರದಿಂದನೇ ತಡೆಯಲಿಕ್ಕಾಗ್ತದೆ. ಈಗ ಕೆಲವೊಂದು ಮಕ್ಕಳಲ್ಲಿ ನೀವು ನೋಡಿರ್ತೀರಾ, ಕಣ್ಣಿನ ಸುತ್ತು ಕಪ್ಪಾಗಿರ್ತದೆ, ಇಲ್ಲ ಮುಖದಲ್ಲಿ ಬಿಳಿ ವೈಟ್ ಪ್ಯಾಚಸ್ ಆಗಿರ್ತದೆ. ಇದೆಲ್ಲ ವಿಟಮಿನ್ ಬಿ, ಇದು ಐರನ್ ಕಣ್ಣಿನ ಸುತ್ತ ಕಪ್ಪಾಗಲಿಕ್ಕೆ ಐರನ್ ಅಂಶ, ಕಬ್ಬಿಣದ ಅಂಶ ಕಡಿಮೆ ಆಗಿರ್ಬೋದು, ಅಥವಾ ಬಿಳಿ ಕಲೆ ಆಗಲಿಕ್ಕೆ 2ರಿಂದ ಬರ್ತದೆ. ಒಂದು ಹೊಟ್ಟೆಯಲ್ಲಿ ಹುಳ ಇರುವಂತಹ ಸಮಸ್ಯೆಯಿಂದನೂ ಸಹ ಮುಖದಲ್ಲಿ ಬರ್ತದೆ. ಇನ್ನೊಂದು ವಿಟಮಿನ್ ಬಿ ಕಾಂಪ್ಲೆಕ್ಸ್ನ ಡಿಫಿಷಿಯನ್ಸಿಯಿಂದನೂ ಸಹ ಈ ಮಕ್ಕಳ ಮುಖದಲ್ಲಿ ಬಿಳಿ ಕಲೆಯನ್ನು ನಾವು ಕಾಣಲಿಕ್ಕೆ ಸಿಗ್ತದೆ. ಸೊ ಯಾವಾಗ ನೀವು ಪೌಷ್ಟಿಕಾಂಶ ಭರಿತವಾದಂತಹ ಹಣ್ಣು ಅಥವಾ ಪೌಷ್ಟಿಕಾಂಶ ಭರಿತವಾದಂತಹ ಫುಡ್ಡನ್ನು ಮಕ್ಕಳಿಗೆ ನೀವು ಕೊಡ್ತೀರಾ, ಆ ಸಂದರ್ಭದಲ್ಲಿ ಈ ರೀತಿಯ ಕಲೆಗಳೆಲ್ಲ ಆಗುವಂಥದ್ದಾಗಲಿ ಅಥವಾ ಅವರಿಗೆ ಬರುವಂಥ ಆರೋಗ್ಯದ ಸಮಸ್ಯೆಗಳನ್ನು ತುಂಬ ದೂರ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಮಕ್ಕಳಿಗೆ ಹೀಗೆ ಡೆಫಿಷಿಯನ್ಸಿ ಆಗ್ತಾ ಇದೆ, ಪೌಷ್ಟಿಕಾಂಶದ ಕೊರತೆ ಆಗ್ತಾ ಇದೆ ಅಂತ ಈಗ ಪೇರೆಂಟ್ಸಿಗೆ ಹೇಗೆ ಗೊತ್ತಾಗ್ತದೆ? ಅವರು ಪ್ರತಿಯೊಬ್ಬ ತಾಯಿ ಅಥವಾ ತಂದೆ ಇರ್ಬೋದು, ಆ ಮಗುನ ಕೀನಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಸೊ ಈಗ ಸಣ್ಣ ನಮ್ಮ ಮೊದಲನೇ ಹೇಳಿದೆ, ಮುಖದಲ್ಲಿ ಬಿಳಿ ಕಲೆ ಆಯಿತು, ಓಕೆ, ಒಂದು ಕನ್ಸಲ್ಟ್ ಮಾಡಿದ್ರೆ, ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವರು ಹೇಳ್ತಾರೆ ಇದು ಇಂಥದ್ದು ಡಿಫಿಷಿಯನ್ಸಿಯಿಂದ ಬರ್ತದೆ. ಅಥವಾ ಉಗುರಿನ ಆಚೆ ಈಚೆ ಕಡೆಯಲ್ಲಿ ಏನು ಚರ್ಮ ಒತ್ತಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದು ಸಹ ಒಂದು ಡಿಫಿಷಿಯನ್ಸಿ, ವಿಟಮಿನ್ ಒಂದು ಡಿಫಿಷಿಯನ್ಸಿಯಿಂದ ಬರ್ತದೆ. ಅದೇ ರೀತಿಯಲ್ಲಿ ಉಗುರನ್ನು ನೋಡಿದಾಗ ಉಗುರಲ್ಲಿ ಸ್ವಲ್ಪ ಬಿಳಿ ಕಲೆಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ರೀತಿಯಲ್ಲಿ ಹಲವಾರು ಸಮಸ್ಯೆಗಳನ್ನು ಮಕ್ಕಳ ಇವನ್ ಬೆಳವಣಿಗೆಗಳಲ್ಲೂ ಕೊಂಡೆ, ಅಂದರೆ ಪ್ರತಿಯೊಂದು ಮೈಲ್ ಸ್ಟೋನ್ ಅನ್ನೋದು ಕರೆಕ್ಟಾಗಿ ಆ ಮೈಲ್ ಸ್ಟೋನ್ ನಮಗೆ ಕಾಣಲಿಕ್ಕೆ ಕಷ್ಟ ಆಗಿಬಿಡ್ತದೆ. ಸೊ ಇದೆಲ್ಲ ಕೀನಾಗಿ ಅಬ್ಸರ್ವ್ ಮಾಡ್ತಾ ಹೋದರೆ ಈ ರೀತಿಯ ಹಲವಾರು ಅಂದರೆ ಮಕ್ಕಳಲ್ಲಿರುವಂತಹ ಡ್ರಾಬ್ಯಾಕ್ಸ್ಗಳನ್ನ ಕಂಡುಹಿಡಿದು ಅದಕ್ಕೆ ಪೂರಕವಾದ ಆಹಾರ ಅದನ್ನು ನೀವು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದರಿಂದ ಹೊರಬರಲಿಕ್ಕೆ ಸಾಧ್ಯ ಇದೆ ಆ ಮಕ್ಕಳಿಗೆ. ಇನ್ನು ಮಕ್ಕಳಲ್ಲಿ ಯಾವುದೆಲ್ಲ ಪೌಷ್ಟಿಕಾಂಶಗಳು ತುಂಬ ಅತ್ಯಗತ್ಯ ಅಂತ ಇರುವಂಥದ್ದು? ಪ್ರತಿಯೊಂದು ಪೌಷ್ಟಿಕಾಂಶಗಳನ್ನು ಬಹಳ
ವಿಟಮಿನ್ ಡಿನ ತಗೊಂಡ್ರೆ ನಾವು ಕ್ಯಾಲ್ಶಿಯಮ್ನ ವಿಟಮಿನ್ ಡಿ ಜಸ್ಟ್ ಒಂದು ಕಾಂಬಿನೇಷನ್ ತಗೊಳ್ಳೋ, ಅದೇ ರೀತಿಯಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡು, ವಿಟಮಿನ್ ಸಿ ಪ್ರತಿಯೊಂದಕ್ಕೂ ಇದೆ. ಕ್ಯಾಲ್ಶಿಯಂ ಈಗ ನಮ್ಮ ಮಗುವಿಗೆ ನಾವು ಸಾಕಷ್ಟು ರಾಗಿ ಕೊಡ್ತೀವಿ, ಕ್ಯಾಲ್ಶಿಯಂ ರಿಚ್ ಅಂತ, ಮೊಟ್ಟೆ ಕೊಡ್ತೀವಿ, ಕ್ಯಾಲ್ಶಿಯಂ ರಿಚ್ ಅಂತ, ಕ್ಯಾಲ್ಶಿಯಂ ಒಳ್ಳೇದಾಗಬೇಕು ಮಗುವಿಗೆ ಅಂತೇಳಿ ಹೇಳ್ಬಿಟ್ಟು. ಯಾವಾಗ ಮಗುವಿನಲ್ಲಿ ವಿಟಮಿನ್ ಡಿ ಅನ್ನುವಂಥದ್ದು ಬಾಡಿಯಲ್ಲಿ ಸಿಂಥಸಿಸ್ ಆಗೋದಿಲ್ಲ, ಆವಾಗ ಎಷ್ಟೇ ಕ್ಯಾಲ್ಶಿಯಂ ಕೊಟ್ಟರು ಸಹ ಆ ಮಕ್ಕಳಲ್ಲಿ ಆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಸೊ ವಿಟಮಿನ್ ಡಿ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರ್ತದೆ ಆ ಮಕ್ಕಳಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಬ್ ಆಗಲಿಕ್ಕೆ. ಸೊ ವಿಟಮಿನ್ ಡಿ ಎಲ್ಲಿಂದ ಬರ್ತದೆ? ಒಂದು ಆರ್ಟಿಫಿಷಿಯಲ್ ಸೋರ್ಸಿಂದ ಕೊಡ್ಬೋದು. ಆದರೆ ಎಳೆ ಮಕ್ಕಳಲ್ಲಿ ನಾವು ಆರ್ಟಿಫಿಷಿಯಲ್ ಸೋರ್ಸಿಂದ ವಿಟಮಿನ್ ಡಿ ಕೊಡ್ತಾ ಹೋದರೆ ಮುಂದಿನ ದಿವಸಗಳಲ್ಲಿ ಅವರಿಗೆ ನ್ಯಾಚುರಲ್ ಆಗಿ ಅದನ್ನು ವಿಟಮಿನ್ ಡಿನ ಅಬ್ಸಾರ್ಬ್ ಮಾಡಿ ಸಿಂಥಸಿಸ್ ಮಾಡುವಂತಹ ಒಂದು ಪ್ರಕ್ರಿಯೆ ನಮ್ಮ ಬಾಡಿಗೆ ನೆನಪೋಗ್ಬಿಡ್ತದೆ. ಹಾಗಾಗಿ ಏನು ಮಾಡಬೇಕು, ಎಳೆಯ ಮಕ್ಕಳಿದೆ ಅವರನ್ನ ಒಂದು ದಿವಸ ಒಂದು 15ರಿಂದ 20 ನಿಮಿಷ ಸೂರ್ಯನ ಬೆಳಕಿಗೆ ಹಿಡಿದವಾಗ ಸೂರ್ಯನ ಬೆಳಕು ನಮ್ಮ ದೇಹದ ಮೇಲೆ ಬಿದ್ದವಾಗ ವಿಟಮಿನ್ ಡಿ ಅನ್ನುವಂಥದ್ದು ನಮ್ಮ ಬಾಡಿಯಲ್ಲಿ ಸಿಂಥಸಿಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ವಿಟಮಿನ್ ಡಿ ನಮ್ಮ ಬಾಡಿಯಲ್ಲಿ ಸಿಂಥಸಿಸ್ ಆಗ್ತದೆ ಆವಾಗ ಅದು ಕ್ಯಾಲ್ಶಿಯಂ ಅನ್ನು ನಮ್ಮ ದೇಹಕ್ಕೆ ಹೀರಿಕೊಳ್ಳಿಕ್ಕೆ ಪೂರಕವಾಗಿ ಇರ್ತದೆ. ಸೊ ಪ್ರತಿಯೊಂದು ವೈಟಮಿನ್ಸ್ಗಳನ್ನ ಅಬ್ಸಾರ್ಬ್ ಆಗಲಿಕ್ಕೆ ಇನ್ನೊಂದು ಪೂರಕವಾದ ವೈಟಮಿನ್ಸ್ಗಳಿರ್ತದೆ. ಸೊ ಆ ರೀತಿಯಲ್ಲಿ ಅದನ್ನು ನಾವು ಸೇವನೆ ಮಾಡ್ತಾ ಹೋದರೆ ಅದು ಬಹಳ ಅನುಕೂಲವಾಗುತ್ತದೆ. ಈಗ ಶಿಶು ಪೋಷಕ ಇದರಲ್ಲಿ ಹೇಗೆ ಭಿನ್ನವಾಗಿದೆ? ಶಿಶು ಪೋಷಕ ಅನ್ನುವಂಥದ್ದು ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡಿರುವಂಥದ್ದು ಸುಮಾರು ಕಳೆದ ಒಂದು 5 ವರ್ಷಗಳಿಂದ ಈ ಒಂದು ಪ್ರಾಡಕ್ಟನ್ನು ನಾವು ಮಾಡ್ತಾ ಇದ್ವಿ. ನೂರಾರು ಮಕ್ಕಳು ಅದನ್ನು ಉಪಯೋಗಿಸ್ತಾ ಇದ್ದಾರೆ ಕಳೆದ 5 ವರ್ಷಗಳಿಂದ. ಹೌದು, ಸೇವಿಸ್ತಾ ಇದ್ದಾರೆ. ಹೇಗೆ ಅಂತೇಳಿ ಹೇಳಿದರೆ ಇದರಲ್ಲಿ ಹಾಕುವಂತಹ ಐಟಮ್ಸ್ಗಳನ್ನು ನಾನು ಮೊದಲನೇ ಹೇಳ್ತೀನಿ. ಉದಾಹರಣೆ, ನಾವು ಒಂದು ಅಕ್ಕಿ ಹಾಕ್ತೀವಿ ಅಂತೇಳಿ ಹೇಳಿದರೆ ಅದರಲ್ಲಿ ಅನ್ಪಾಲಿಶ್ಡ್ ಅಕ್ಕಿನ ಹಾಕ್ತೀವಿ, ಅಥವಾ ಹೆಸರು ಅಂತೇಳಿ ಹಾಕ್ತೀವಿ ಅಂತೇಳಿ ಹೇಳಿದರೆ ಸಂಪೂರ್ಣವಾಗಿರುವಂತಹ ಒಂದು ಹೋಲ್ ಹೆಸರನ್ನು ಹಾಕ್ತೀವಿ, ಇಡೀ ಹೆಸರನ್ನು. ಅಥವಾ ಅದರಲ್ಲಿ ಏನು ನಮ್ಮ ಉದ್ದು ಇದೆ ಅಂತ ಹೇಳಿದ್ರೆ ಇಡೀ ಉದ್ದು ಇದೆ. ಸೊ ಅದರಲ್ಲಿ ಅದಕ್ಕೆ ಬೇಕಾಗಿರುವಂಥ ಸಂಪೂರ್ಣ ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ. ಅದಲ್ಲದೆ ಇದರಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುವಂತಹ ಅಂಶಗಳಿದೆ. ಅದಲ್ಲದೆ ಅದರ ಮಲಬದ್ಧತೆಯನ್ನು ನಿವಾರಣೆ ಮಾಡಲಿಕ್ಕೆ ಸಿರಿಧಾನ್ಯಗಳನ್ನು ಹೊಂದಿದೆ. ಅಷ್ಟಲ್ಲದೆ ಮಗುವಿನ ಮಾನಸಿಕ ಬೆಳವಣಿಗೆ ಬೇಕಾಗಿರುವಂತಹ ಬ್ರಾಹ್ಮಿ ಅದನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡಿದ್ದೇವೆ. ಸೊ ಇದು ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲಿ ಎರಡೂ ರೀತಿಯಲ್ಲಿ ಗ್ರೋತಿಗೆ ಇದು ಸಹಾಯಕ ಆಗುತ್ತೆ. ಒಂದನೇದಾಗಿ. ಎರಡನೇದಾಗಿ ಇದರಲ್ಲಿ ಒಣ ಹಣ್ಣುಗಳು ಸಹ ಮಿಶ್ರಣ ಮಾಡಿದ್ದೀವಿ. ಕ್ಯಾಶು, ಆಲ್ಮಂಡು, ಆ ರೀತಿಯ ಅಂದರೆ ಬಾದಾಮಿ ಮತ್ತು ಗೋಡಂಬಿ ಇಂತಹ ಬೇಕಾದಷ್ಟು ಪ್ರಮಾಣದಲ್ಲಿ ಮಿಶ್ರಣ ಮಾಡಿರೋದ್ರಿಂದ ಅದು ಸಹ ಬೆಳವಣಿಗೆಗೆ ಪೂರಕವಾಗ್ತದೆ. ಅಲ್ಲದೆ ಜನರಲ್ ಆಗಿ ರೆಕಮೆಂಡ್ ಮಾಡ್ತಾರೆ ಒಂದು 100 ಗ್ರಾಮಲ್ಲಿ 5 ಗ್ರಾಮ್ ಆಗುವಷ್ಟು ಐರನ್ನ ಬೇರೆ ಪ್ರಾಡಕ್ಟ್ಗಳಲ್ಲಿ ಐರನ್ ಬೇಕು ಅಂತೇಳಿ ಹೇಳಿ. ಬಟ್ ಈ ಪ್ರಾಡಕ್ಟಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನ್ಯಾಚುರಲ್ ಸೋರ್ಸಿಂದನೇ 4.72% ಆಗುವಷ್ಟು ಗ್ರಾಮ್ಸ್ ಆಗುವಷ್ಟು ನಿಮಗೆ ಐರನ್ ಬಂದಿದೆ. ಸೊ ನ್ಯಾಚುರಲ್ ಸೋರ್ಸಿಂದನೇ ಎಲ್ಲ ಯಾವುದೇ ಆದಂತಹ ಕೃತಕವಾಗಿರುವಂತಹ ಪೋಷಕಾಂಶಗಳು ಯಾವುದನ್ನು ಈ ಶಿಶು ಪೋಷಕದಲ್ಲಿ ನಾವು ಆ್ಯಡ್ ಮಾಡಲಿಲ್ಲ. ಸಂಪೂರ್ಣವಾಗಿ ನೈಸರ್ಗಿಕವಾಗಿರುವಂಥದ್ದು. ಯಾವುದೇ ಕಲರಿಂಗಿಗಾಗಲಿ ಯಾವುದೇ ಟೇಸ್ಟಿಂಗಿಗಾಗಲಿ ಏನನ್ನೂ ಹಾಕಲಿಲ್ಲ. ಇನ್ನೊಂದು ಅಂತೇಳಿ ಹೇಳಿದರೆ ಇದಕ್ಕೆ ಯಾವುದೇ ರೀತಿಯ ಮಿಲ್ಕ್ ಸಾಲಿಡ್ ಸಹ ಹಾಕಲಿಲ್ಲ. ಸೊ ಈ ರೀತಿಯಲ್ಲಿ ಇದನ್ನು ನಾವು ಮಾಡಿದ್ದೇವೆ. ಮತ್ತು ಪ್ರೊಸೆಸ್ ಮಾಡುವಾಗಲೂ ಹಾಗೆ ನ್ಯಾಚುರಲ್ ಆಗಿ ಏನು ಅದನ್ನು ಮೊಳಕೆ ಬರಿಸಲಿಕ್ಕೆ ವಿಧಾನಗಳನ್ನು ಟೆಕ್ನಿಕ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಇವನಲ್ಲಿ ಫ್ರೈ ಮಾಡುವಂತಿರ್ಬೋದು ಅಥವಾ ಏನು ಯೂಸ್ ಮಾಡ್ತೀವಿ ಪ್ರತಿಯೊಂದು 100% ನ್ಯಾಚುರಲ್ ಆಗಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಮತ್ತು ಅದೆಲ್ಲದರೊಂದಿಗೆ ನಾವು ಇದರಲ್ಲಿ ಉಪಯೋಗಿಸುವಂತಹ ಅಷ್ಟು ಏನು ಧಾನ್ಯಗಳಿದೆ ಅದೆಲ್ಲದು ಸಾವಯವ ರೀತಿಯಲ್ಲಿ ಅಂದರೆ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತಹ ರೈತರಿಂದ ಅದನ್ನು ನಾವು ತಗೊಂಡು ಅದನ್ನು ಆರ್ಗ್ಯಾನಿಕ್ ಆಗಿರುವಂಥದ್ದನ್ನು ನಾವು ಯೂಸ್ ಮಾಡ್ತೇವೆ. ಅದು ಇದರ ಸ್ಪೆಷಾಲಿಟಿ ಆಗಿರ್ತದೆ. ಸರ್, ಈಗ ಶಿಶು ಪೋಷಕನ್ನು ರೆಡಿ ಮಾಡೋದು ವಿಧಾನ ಹೇಗೆ? ಅದು ಮತ್ತೆ ರೆಡಿ ಮಾಡಿ ಎಷ್ಟು ಟೈಮ್ಗಳ ಕಾಲ ಇಡ್ಬೋದು? ಶಿಶು ಪೋಷಕನ ರೆಡಿ ಮಾಡೋದು ಹೇಗೆ ಅಂದರೆ ಅದನ್ನು ಆ್ಯಕ್ಚುಲಿ ಇದು ರೆಡಿ ಟು ಈಟ್ ಅಲ್ಲದೆ ಇರೋದ್ರಿಂದ ನಾವು ರೆಡಿ ಮಾಡಬೇಕಾಗತ್ತೆ. ಆ ಒಂದು ಬಾಕ್ಸಲ್ಲಿ ನಾವು ಅದನ್ನು ಮೆನ್ಷನ್ ಮಾಡಿದ್ದೀವಿ ಸಹ. ಸೊ ಅದನ್ನು ಫಸ್ಟು ಆ ಪೌಡರನ್ನು ನಾವು ನೀರು ಅಥವಾ ಹಾಲಿನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೇಳ್ತೀವಿ. ಮಿಕ್ಸ್ ಮಾಡಿದ ನಂತರ ಅದನ್ನು ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡುವಾಗ ಬೇಕಾದರೆ ಸ್ವಲ್ಪ ನ್ಯಾಚುರಲ್ ಶುಗರು ಅಥವಾ ಬೆಲ್ಲ
ಈ ಡಬ್ಬಿ ಬೆಲ್ಲ ಅಂತೇಳಿ ಏನು ಕರಿತೀವಲ್ಲ, ಆ ಬೆಲ್ಲವನ್ನು ಆದಷ್ಟು ವೈಟ್ ಶುಗರ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಅದರಲ್ಲಿ ನಾವು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದೀವಿ ನ್ಯಾಚುರಲ್ ಶುಗರ್ ಅಂತೇಳಿ ಹೇಳ್ಬಿಟ್ಟು. ಇಲ್ಲ ಅಂತೇಳಿ ಹೇಳಿದ್ರೆ ಡಬ್ಬಿ ಬೆಲ್ಲ, ಅದನ್ನು ಹಾಕಿಬಿಟ್ಟು ಒಂದು 3 ರಿಂದ 5 ನಿಮಿಷಗಳ ಕಾಲ ನಾವು ಸ್ಟಿರ್ ಮಾಡ್ತಾ ಲೋ ಫ್ಲೇಮಲ್ಲಿ ಸಣ್ಣ ಬೆಂಕಿಯಲ್ಲಿ ಅದನ್ನು ಸ್ಟಿರ್ ಮಾಡಬೇಕು. ಆಮೇಲೆ ಅದನ್ನು ತಣ್ಣಗಾದ ನಂತರ ಮಕ್ಕಳಿಗೆ ಕೊಡಲಿಕ್ಕೆ ನಾವು ಜನರಲ್ ರೆಕಮೆಂಡೆಡ್ ನೀವು 45 ಮಿನಿಟ್ ಅಂದರೆ ಪ್ರಿಪೇರ್ ಮಾಡಿ 45 ನಿಮಿಷಗಳ ಒಳಗಡೆ ಆ ಮಕ್ಕಳಿಗೆ ಕೊಟ್ಟರೆ ಅದು ಭಾಳ ಒಳ್ಳೆಯದಾಗುತ್ತೆ. ಮತ್ತು ಇದು ಪೌಡ್ರ್ ಮಾಡುವಾಗಲೂ ಸಹ ಈ ಶಿಶು ಪೋಷಕನ ನಾವು ಪೌಡ್ರ್ ಮಾಡುವಾಗಲೂ ಸಹ ಡಬಲ್ ಸ್ಟೇಜ್ ಮೆಷಿನ್ಸ್ಗಳನ್ನು ಯೂಸ್ ಮಾಡಿದ್ವಿ. ಅಂದರೆ ಹೇಳಿದ್ರೆ ಆ ಪೌಡ್ರ್ ಮಾಡುವಾಗಲೂ ಸಹ ಎಲ್ಲಿಯೂ ಹೀಟ್ ಜನರೇಟ್ ಆಗಿ ಅದರ ಮಾಲಿಕ್ಯೂಲ್ಸ್ ಏನು ಚೇಂಜ್ ಆಗಬಾರ್ದು ಅನ್ನುವಂತಹ ಒಂದು ದೃಷ್ಟಿಕೋನದಲ್ಲಿ ಅದನ್ನು ಡಬಲ್ ಸ್ಟೇಜಲ್ಲಿ ನಾವು ಪೊಲರೈಸ್ ಮಾಡ್ತೀವಿ. ಮತ್ತು ಬೇಕಾಗಿರುವಂತಹ ಎಲ್ಲ ಪ್ರಿಕಾಷನರಿ ಮೆಷರ್ಸ್ಗಳನ್ನು ತಗೊಂಡು ಅದನ್ನು ಮಾಡಿದ್ದೀವಿ ನಾವು ಅದನ್ನು. ಇನ್ನು ಮಗುವಿಗೆ ಇದು 3 ಹೊತ್ತು ಕೊಡ್ಬೋದು, ಎಷ್ಟು ಹೊತ್ತು ಕೊಡ್ಬೋದು? ಮಗುವಿಗೆ ನೀವು 6 ತಿಂಗಳ ನಂತರ ಮೊದಲಿಗೆ 1 ಹೊತ್ತು ಕೊಟ್ಟು ಕ್ರಮೇಣ ಒಂದು 15 ದಿವಸದಲ್ಲಿ 2 ಹೊತ್ತು ಮಾಡಿಬಿಟ್ಟು ಮಗುವಿಗೆ ಒಂದು ತಿಂಗಳಲ್ಲಿ ಅದನ್ನು 3 ಹೊತ್ತು ಸಹ ಕೊಡ್ಬೋದು. ಹಲವಾರು ಜನ ಅದರ ಉತ್ತಮವಾದ ಫೀಡ್ಬ್ಯಾಕನ್ನು ಕೊಡ್ತಾ ಇದ್ದಾರೆ. ಸೊ ಭಾಳಷ್ಟು ಜನರಿಂದ ಒಂದು ಒಳ್ಳೆಯ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಸೊ ಖಂಡಿತವಾಗ್ಲೂ 3 ಹೊತ್ತು ಮಗುವಿಗೆ ಕೊಡ್ಬೋದು. ಇನ್ನು ಶಿಶು ಪೋಷಕ ಎಲ್ಲೆಲ್ಲ ಲಭ್ಯವಾಗ್ತದೆ? ಎಲ್ಲ ಉಡುಪಿ, ಕುಂದಾಪುರ ಅಥವಾ ಮಂಗಳೂರಿನಲ್ಲಿ ಹಲವಾರು ಮೆಡಿಕಲ್ ಶಾಪ್ಸ್ಗಳು, ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಇದೆ. ಅದೇ ರೀತಿಯಲ್ಲಿ ರಾಜ್ಯದ ಬೇರೆ ಬೇರೆ ಶಿವಮೊಗ್ಗ, ಆಚೆ ಚಿಕ್ಕಮಗಳೂರು, ಈಗ ಬ್ಯಾಂಗ್ಳೂರು ಅನ್ನೋ ಪ್ರದೇಶಗಳಲ್ಲಿ ಎಲ್ಲ ಕಡೆಯಲ್ಲೂ ಇದು ಮೆಡಿಕಲ್ ಶಾಪ್ಗಳು ಲಭ್ಯವಿದೆ. ಹಾಗೆಯೇ ನಮ್ಮ ಆನ್ಲೈನಲ್ಲೂ ಸಹ ಅವೈಲೇಬಿಲಿಟಿ ಇದೆ. chitrakoota.com ಅಲ್ಲಿ ಅದರ ಪರ್ಚೇಸಿಂಗ್ ಇದನ್ನು ಹಾಕಿದ್ದೀವಿ. ಸೊ ಆನ್ಲೈನಲ್ಲೂ ಸಹ ಪರ್ಚೇಸ್ ಮಾಡಲಿಕ್ಕೆ ಅವಕಾಶಗಳಿದೆ. ಮಕ್ಕಳ ಪೌಷ್ಟಿಕಾಂಶದ ಕುರಿತು ಹಾಗೂ ಅದಕ್ಕೆ ಪರಿಹಾರಗಳನ್ನು ಕೂಡ ನಮಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು. ನಮಸ್ತೆ. ನೋಡಿದ್ವಲ್ಲ ವೀಕ್ಷಕರೇ, ಮಕ್ಕಳ ಪೌಷ್ಟಿಕಾಂಶ ಕೊರತೆ ಬಗ್ಗೆ ಸಾಕಷ್ಟು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಚಿತ್ರಕೂಟ ಶಿಶು ಪೋಷಕ್ ಸಾಕಷ್ಟು ಮೆಡಿಕಲ್ ಸ್ಟೋರ್ಗಳಲ್ಲಿ ಲಭ್ಯವಿದೆ. ಇನ್ನು ಆನ್ಲೈನ್ ಮೂಲಕ ಕೂಡ ನೀವು ಇದನ್ನು ಖರೀದಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.